ಬಿಜೆಪಿ ಪಕ್ಷದವರಿಗೂ ಸೇರಿ ಜನಸಾಮಾನ್ಯರಿಗಾಗಿ ಮಾಡ್ತಿರುವಂತಹ ಹೋರಾಟ. ನಾನು ಮೊನ್ನೆವರೆಗೆ ಶ್ರೀಮಾನ್ ನರೇಂದ್ರ ಮೋದಿ ಅವರ ಭಕ್ತನಾಗಿದ್ದೆ, ಅಶೋಕ್ ರೈಗಳೇ. ಈಗ ನನಗೂ ಈ ಬಿಸಿ ಮುಟ್ಟಿದೆ. ನಾನು ಬಿಜೆಪಿಯ ಬಂದು ಕಾಂಗ್ರೆಸ್ಗೆ ನಿಲ್ಲುವಾಗ ನನಗೆ ಇನ್ಕಮ್ ಟ್ಯಾಕ್ಸ್ ಕರೆದು ನನಗೆ ರೈಡ್ ಮಾಡಿಸ್ತಾರೆ. ಇವತ್ತು ನೀಟ್ ಅಂತ ಹೇಳಿದ್ರೆ ಒಬ್ಬರಿಗೆ ಮೆಡಿಕಲ್ ಸೀಟ್ ಕೊಡಬೇಕಿದ್ರೆ ನಿಮಗೆ ಗೊತ್ತು, 1 ಕೋಟಿ 2 ಕೋಟಿ ಡೊನೇಷನ್ ಕೊಡಬೇಕಾಗ್ತದೆ. ಆ ಮಕ್ಕಳು ವರ್ಷ ಪೂರ್ತಿ ಓದಿ ಅವರಿಗೆ ಕೋಚಿಂಗ್ ಕೊಟ್ಟು ಅವರನ್ನು ಈ ದೇಶದ ಒಳ್ಳೆಯ ಡಾಕ್ಟರ್ಗಳನ್ನಾಗಿ ಮಾಡಬೇಕನ್ನುವ ಕಲ್ಪನೆ ಕಂಡ ಮಕ್ಕಳ ಜೀವನದಲ್ಲಿ ಆಟ ಆಡ್ತಾರಲ್ಲ, ಇದನ್ನು CBIಗೆ ಕೊಡ್ಲಿಕ್ಕೆ ಆಗುದಿಲ್ವಾ? ನಾವು ಪಕ್ಷವನ್ನು ಮತ್ತೆ ನೋಡುವಂತದ್ದು. ಈ ದೇಶದ ಪ್ರಧಾನಿ ಅಂತೇಳಿ ನಮ್ಮ ದೇಶದ ಪ್ರಧಾನಿ ಅವರು ಎಲ್ಲ ಮಾತಾಡುವಂತ ಪ್ರತಿ ವಾಕ್ಯಗಳಿಗೂ ಕೂಡ ಒಂದು ಬೆಲೆ ಅನ್ನುವಂಥದ್ದು ಇದೆ. ನಾವು ಇಡೀ ವಿಶ್ವದಲ್ಲಿ ನಾವು 6ನೇ ಸ್ಥಾನದಲ್ಲಿ ಇದ್ದೇವೆ ಅಂತ ನಾವು ಎದೆ ತಟ್ಟಿ ಹೇಳ್ತೀವಲ್ಲ, ಹಾಗಾದ್ರೆ ನಮ್ಮ ಖಜಾನೆಯಲ್ಲಿ ದುಡ್ಡು ಇರಬೇಕಲ್ವಾ? ಗ್ಯಾರಂಟಿಯನ್ನು ಕೊಟ್ಟು ಇಡೀ ರಾಜ್ಯವನ್ನು ಕರ್ನಾಟಕ ಸರ್ಕಾರ ಹಾಳು ಮಾಡಿದೆ. ಇದೇ ಪರಿಸ್ಥಿತಿಯಲ್ಲಿ ಎಲ್ಲಾದ್ರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾ ಇದ್ರೆ ಗಲ್ಲಿಗೆ ಹೋಗಿ ಸಿಲಿಂಡರ್ ಇಟ್ಕೊಂಡು ಮಹಿಳೆಯರು ಇಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ನಿಮ್ಮ ಕೈಯಲ್ಲಿ ಈ ದೇಶ ಇದೆ ಅಲ್ವಾ? ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ನಾವು ಕೂಡ ಟ್ಯಾಕ್ಸ್ ಕಟ್ಟುವರು. ವೈಟ್ ಪೇಪರ್ ಅಲ್ಲಿ ನೀವು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಹೇಳುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲದಿದ್ರೆ ಇದೇ ಪುತ್ತೂರಿನಿಂದ ಆರಂಭವಾದಂತಹ ಪ್ರತಿಭಟನೆಗಳು ಇಡೀ ದೇಶದಲ್ಲಿ ಹೋಗ್ತದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುವಾಗ ಅದಾನಿ ಅವರು ಎಲ್ಲಿದ್ರು, ಈಗ ಎಲ್ಲಿದ್ದಾರೆ? ಆಫ್ಟರ್ ಆಲ್ ಕಷ್ಟ ಬಂದು ಬೀಡಿ ಕಟ್ಟುವರ ಮೇಲೆ ಕೂಡ ಟ್ಯಾಕ್ಸ್ ಅನ್ನು ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಆಯೋಜನೆ ಮಾಡಿದಂತ ಕೇಂದ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಕೈಗೊಂಡ ನಿರ್ಣಯಗಳ ವಿರೋಧ ಮಾಡಿರುವಂತಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪಕ್ಷದ ಹಿರಿಯ ಕಿರಿಯ ನಾಯಕರುಗಳೇ, ಮಾಧ್ಯಮದ ಮಿತ್ರ, ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ಕಡೆಯಿಂದ ಮಳೆ ಬರುವ ಆತಂಕದಲ್ಲಿ ನಾವಿದ್ದೇವೆ. ಇನ್ನು 2-3 ಜನ ಮಾತಾಡ್ಲಿಕ್ಕಿತ್ತು, ಆದರೂ ಸಮಯ ತೊಂದರೆ ಇದೆ. ಮಳೆ ಬಂದರೆ ತೊಂದರೆ ಆಗ್ತದೆ. ನಿಮಗೆ ಇನ್ನು ಬಟ್ಟಲು ಬಡಿಯುವ ಆತಂಕದಲ್ಲಿ, ಎಲ್ಲ ಸಂತೋಷದಲ್ಲಿ, ಅವಸರದಲ್ಲಿ ನೀವಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು, ಈ ಪ್ರತಿಭಟನೆಯನ್ನು ನಾವು ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆಯನ್ನು ತೋರಿಸಲಿಕ್ಕೆ ಈ ಪ್ರತಿಭಟನೆಯನ್ನು ನಾವು ಮಾಡಲಿಲ್ಲ. ಈ ಪ್ರತಿಭಟನೆಯನ್ನು ಮಾಡಿರುವ ಉದ್ದೇಶ, ಇಡೀ ಈ ಭಾರತ ದೇಶದ ಜನಸಂಕುಲ ಏನಿದ್ದಾರೆ ಅವರ ಮನಸ್ಸಿನಲ್ಲಿ ವೇದನೆ ಏನಿದೆ, ಅವರ ಮನಸ್ಸಿನಲ್ಲಿ ಪ್ರಶ್ನೆ ಏನಿದೆ, ಇದನ್ನು ದೇಶದ ಜನರಿಗೆ, ಒಂದು ವರ್ಗ ಅದನ್ನು ಒಪ್ಪಿಕೊಳ್ಳುವಂತಹ ಜನರಿಗೆ ಮನವರಿಕೆ ಮಾಡುವ ದೃಷ್ಟಿಯಿಂದ ಈ ಪ್ರತಿಭಟನೆಯನ್ನು ನಾವು ಮಾಡಿದೆ. ಈ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಇಷ್ಟೊಂದು ಜನ ಎಲ್ಲ ಸೇರಿ ಬೇರೆ ಬೇರೆ ಭಾಗದ, ಇವತ್ತು ಮಾನಿಲದಿಂದ ಇರ್ಬೋದು, ಈ ಕಡೆ ಈಶ್ವರಮಂಗಲ ಇರ್ಬೋದು, ಕೊಲ್ತಿಗೆ ಇರ್ಬೋದು, ಈ ಭಾಗದಿಂದ ಎಲ್ಲ ನಾವು ಸೇರಿ ಪಕ್ಷದವರು ಬಂದವರನ್ನು ನಿಮಗೆ ನಾನು ಮೊದಲಿಗೆ ಬ್ಲಾಕ್ ಅಧ್ಯಕ್ಷರುಗಳಿಗೆ, ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ನೋವು ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬರೀ ನೋವು ಅಲ್ಲ. ನಾವು ಇಡೀ ದೇಶದ ಜನರಿಗಾಗಿ, ಇವತ್ತು ಬಿಜೆಪಿ ಪಕ್ಷದವರಿಗೂ ಸೇರಿ ಜನಸಾಮಾನ್ಯರಿಗಾಗಿ ಮಾಡ್ತಿರುವಂತಹ ಹೋರಾಟ. ಯಾತಕ್ಕಾಗಿ ಹೋರಾಟ ಅಂತ ಹೇಳಿದ್ರೆ ನಮ್ಮ ಪ್ರಮುಖರೆಲ್ಲ ಹೇಳಿದ್ದಾರೆ. ಈಗ ಒಂದೊಂದೇ ವಿಚಾರಗಳನ್ನು ನಿಮಗೆ ಬಿಡಿಸಿ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಗ್ಯಾಸ್ ಇದಿರ್ಬೋದು, ನೀವು ಪೆಟ್ರೋಲ್ ಪಂಪ್ಗಳಿಗೆ ಹೋದ್ರೆ ಅಲ್ಲಿ ಬೋರ್ಡ್ ಇದೆ, ನೋ ಸ್ಟಾಕ್ ಅಂತ. ಇವತ್ತು ಎಷ್ಟೋ ಜನ ಬಿಜೆಪಿ ಅವರು ನಡೆಸಿರುವಂತಹ, ಬಿಜೆಪಿ ಪರವಾಗಿರುವವರು ನಡೆಸಿರುವಂತಹ ಪೆಟ್ರೋಲ್ ಪಂಪ್ಗಳು ಹೆಚ್ಚಿರುವುದು. ನಾನು ಮೊನ್ನೆ ಒಂದು ಪೆಟ್ರೋಲ್ ಪಂಪಿಗೆ ಹೋದೆ. ಅವರು ಮೊನ್ನೆ ಹೇಳ್ತಾರೆ, ನಾನು ಮೊನ್ನೆವರೆಗೆ ಶ್ರೀಮಾನ್ ನರೇಂದ್ರ ಮೋದಿ ಅವರ ಭಕ್ತನಾಗಿದ್ದೆ, ಅಶೋಕ್ ರೈಗಳೇ. ಈಗ ನನಗೂ ಈ ಬಿಸಿ ಮುಟ್ಟಿದೆ. ಇದು ದೊಡ್ಡ ತಪ್ಪು ಅನ್ನೋದು. ಬಿಜೆಪಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅದಕ್ಕೆ ಎಲ್ಲ ಸಹಕಾರ ಕೊಡುವಂತವರು ಒಬ್ಬರು ಹೇಳ್ತಾರೆ. ಎಲ್ಲರ ಮನಸ್ಸಿನಲ್ಲಿ ಇದೆ ನೋವು. ನೀಟ್ ಬಗ್ಗೆ ಡಾಕ್ಟರ್ ಹೇಳಿದರು. ಹಾಗಾದ್ರೆ ನೀಟ್ ಪರೀಕ್ಷೆ ನಾವು ಓಟಿಗೆ ನಿಲ್ಲುವಾಗ, ನಾನು ಬಿಜೆಪಿಯ ಬಂದು ಕಾಂಗ್ರೆಸ್ಗೆ ನಿಲ್ಲುವಾಗ ನನಗೆ ಇನ್ಕಮ್ ಟ್ಯಾಕ್ಸ್ ಕರೆದು ನನಗೆ ರೈಡ್ ಮಾಡಿಸ್ತಾರೆ. ನನ್ನನ್ನು ಒಳಗೆ ಹಾಕ್ಲಿಕ್ಕೆ ಆಗ್ತದ ಅಂತ ನೋಡ್ತಾರೆ. ಇವತ್ತು ನೀಟ್ ಅಂತ ಹೇಳಿದ್ರೆ ಒಬ್ಬರಿಗೆ ಮೆಡಿಕಲ್ ಸೀಟ್ ಕೊಡಬೇಕಿದ್ರೆ ನಿಮಗೆ ಗೊತ್ತು, 1 ಕೋಟಿ 2 ಕೋಟಿ ಡೊನೇಷನ್ ಕೊಡಬೇಕಾಗ್ತದೆ.
ಅಂಥದ್ರಲ್ಲಿ ಆ ಮಕ್ಕಳ ಅವರ ಜೀವನದಲ್ಲಿ ಆಟ ಆಡುವಂತ ಕೆಲಸ. ಇವತ್ತು ಭ್ರಷ್ಟಾಚಾರವೇ ಇಲ್ಲ, ನಮ್ದು ಇಡೀ ದೇಶದಲ್ಲಿ ನಾವು ಭ್ರಷ್ಟಾಚಾರವನ್ನು ನಿಲ್ಲಿಸಿದ್ದೇವೆ ಅಂತ ಹೇಳ್ತಾರಲ್ಲ. ಈ ನೀಟ್ ಹಗರಣ ಏನಿದೆ, ಒಂದೊಂದು ಕ್ವಶನ್ ಪೇಪರ್ಗೆ ಒಬ್ಬೊಬ್ಬರು 35-40 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ಒಬ್ಬೊಬ್ಬರು 35 ಲಕ್ಷ ರೂಪಾಯಿ 40 ಲಕ್ಷ ರೂಪಾಯಿ ತಗೊಂಡವರು ಎಷ್ಟೋ ಜನ ಇದ್ದಾರೆ. ಆ ಮಕ್ಕಳು ವರ್ಷ ಪೂರ್ತಿ ಓದಿ ಅವರ ತಂದೆ ತಾಯಿಯವರ ಹಿಂದೆ ಬಿದ್ದು ಅವರಿಗೆ ಕೋಚಿಂಗ್ ಕೊಟ್ಟು ಅವರನ್ನು ಈ ದೇಶದ ಒಳ್ಳೆಯ ಡಾಕ್ಟರ್ಗಳನ್ನಾಗಿ ಮಾಡಬೇಕನ್ನುವ ಕಲ್ಪನೆ ಕಂಡ ಮಕ್ಕಳ ಜೀವನದಲ್ಲಿ ಆಟ ಆಡ್ತಾರಲ್ಲ, ಇದನ್ನು CBIಗೆ ಕೊಡ್ಲಿಕ್ಕೆ ಆಗುದಿಲ್ವಾ? ಇದನ್ನು EDಗೆ ಕೊಡ್ಲಿಕ್ಕೆ ಆಗುದಿಲ್ವಾ? ನಮ್ಮ ದೇಶದ ಪ್ರಧಾನಿ ಅಂತ ಹೇಳಿದ್ರೆ ನಾವು ಎಲ್ರಿಗೂ ಗೌರವ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ನಾವು ಪಕ್ಷವನ್ನು ಮತ್ತೆ ನೋಡುವಂಥದ್ದು. ಈ ದೇಶದ ಪ್ರಧಾನಿ ಅಂತೇಳಿ ನಮ್ಮ ದೇಶದ ಪ್ರಧಾನಿ ಅವರು ಎಲ್ಲ ಮಾತಾಡುವಂತ ಪ್ರತಿ ವಾಕ್ಯಗಳಿಗೂ ಕೂಡ ಒಂದು ಬೆಲೆ ಅನ್ನುವಂಥದ್ದು ಇದೆ. ನೀವು ಬಂಗಾರ ಪರ್ಚೇಸ್ ಮಾಡಬೇಡಿ, ಫಾರಿನ್ಗೆ ಹೋಗಬೇಡಿ, ಇತರ ಬೇರೆಯವರ ಕಾರಿನಲ್ಲಿ ಹೋಗಿ. ನಾನು ಕೇಳುವಂಥದ್ದು ಒಂದೇ ಒಂದು ಪ್ರಶ್ನೆ, ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿಜಿಯವರಿಗೆ ನಾನು ಕೇಳುವಂತ ಒಂದು ಪ್ರಶ್ನೆ, ಬೇರೆ ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ. ಬೇರೆ ದೇಶಗಳಲ್ಲಿ ಯುದ್ಧ ಆಗುವಾಗ 2 ದಿವಸದಲ್ಲಿ ನಮ್ಮ ಹತ್ರ ಗ್ಯಾಸ್ ಇಲ್ಲ, ನಮ್ಮಲ್ಲಿ ಬಂಗಾರ ತಗೊಳ್ಬೇಡಿ, ಫಾರಿನ್ ಹೋಗಬೇಡಿ, ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಎಲ್ಲಾದ್ರೂ ನಮ್ಮ ದೇಶಕ್ಕೆ ಎಲ್ಲಾದ್ರೂ ಯುದ್ಧ ಮಾಡುವಂತ ಪರಿಸ್ಥಿತಿ ಬಂದ್ರೆ ನಮ್ಮ ಪರಿಸ್ಥಿತಿ ಹೇಗಾಗಬಹುದು ಅನ್ನೋ ಈ ಪ್ರಶ್ನೆಗೆ, ಈ ದೇಶದ ಜನರ ಪ್ರಶ್ನೆಗೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಉತ್ತರ ಕೊಡಬೇಕು. ಬೇರೆ ಕೊಲ್ಲಿ ರಾಜ್ಯಗಳಲ್ಲಿ ಯುದ್ಧ ಆಗುವಾಗ ಈ ಪರಿಸ್ಥಿತಿ ನಿರ್ಮಾಣ ಆದರೆ, ನಮ್ಮ ವಿರೋಧ ರಾಷ್ಟ್ರಗಳು ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಮಾಡುವ ಪರಿಸ್ಥಿತಿ ಬಂದ್ರೆ ನಾವು ಒಬ್ಬರೊಬ್ಬರನ್ನು ದೋಚುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತು ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಏನು ಹೇಳ್ತಾರೆ ಪ್ರಧಾನಮಂತ್ರಿಗಳು, ಅದನ್ನು ಹೇಳುವಂತ ಮಾತನ್ನು ಹೇಳಿದ್ದಾರೆ. ಆನಂತರ ಅದಕ್ಕೆ ಅವರ ತಪ್ಪು ಅವರಿಗೆ ಅರಿವಾಯಿತು. ಆನಂತರ ಇಂದಿರಾ ಗಾಂಧಿ ಅವರ ಒಂದು ಫೋಟೋವನ್ನು ಹಾಕಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ ಅಂತ ಅದನ್ನು ತೋರಿಸುವಂತ ಕೆಲಸವನ್ನು ಮಾಡಿದರು. ಇಂದಿರಾ ಗಾಂಧಿ ಅವರು ಹೇಳಲೇ ಇಲ್ಲ ಅಂತ ಟೈಮ್ಸ್ ಆಫ್ ಇಂಡಿಯಾ ಅದನ್ನು ದೊಡ್ಡ ಹೆಡ್ಲೈನ್ ಅಲ್ಲಿ ಹಾಕಿತ್ತು. ಅದುಗಳಲ್ಲಿ ಕೂಡ ಮುಜುಗರ ಆಯಿತು. ಇಂದಿರಾ ಗಾಂಧಿ ಅವರೆಲ್ಲಾದ್ರೂ ಹೇಳಿದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಹೇಳಿದ್ದಾರೆ ಹೊರತು ಬಾಕಿ ಟೈಮಲ್ಲಿ ಹೇಳಲಿಲ್ಲ. ಯಾವ ಎಮರ್ಜೆನ್ಸಿಗಳು ಇಲ್ಲ. ನಾನು ಕೇಳುವಂಥದ್ದು, ಹಾಗಾದ್ರೆ ದೇಶದ ಖಜಾನೆಯಲ್ಲಿ ದುಡ್ಡು ಇಲ್ವಾ? ನಾವು ಹೇಳ್ತಾ ಇರುವುದು ಮಾತ್ರನಾ? ನಾವು ಇಡೀ ವಿಶ್ವದಲ್ಲಿ ನಾವು 6ನೇ ಸ್ಥಾನದಲ್ಲಿ ಇದ್ದೇವೆ ಅಂತ ನಾವು ಎದೆ ತಟ್ಟಿ ಹೇಳ್ತೀವಲ್ಲ, ಹಾಗಾದ್ರೆ ನಮ್ಮ ಖಜಾನೆಯಲ್ಲಿ ದುಡ್ಡು ಇರಬೇಕಲ್ವಾ? ನೀವು ಈ ದೇಶದ ಜನತೆಗೆ ನಮ್ಮ ದೇಶದ ಖಜಾನೆಯ ಪರಿಸ್ಥಿತಿಯನ್ನು ತಿಳಿಸುವಂತ ಕೆಲಸವನ್ನು ಈ ಭಾರತ ದೇಶದ ಪ್ರಧಾನಿಗಳು ಮಾಡಬೇಕು ಅಂತ ನಾವು ಇಡೀ ದೇಶದ ಜನರ ಪರವಾಗಿ ನಿಮ್ಮ ಹತ್ರ ಅವರ ಹತ್ರ ವಿನಂತಿಯನ್ನು ಮಾಡಿಕೊಳ್ತೇವೆ. ಪರಿಸ್ಥಿತಿ ಹಾಳಾಗಿದೆ. ಬರೀ ನೋಡ್ಲಿಕ್ಕೆ ಚಂದ. 2,000 ಜನರನ್ನು ಇಟ್ಕೊಂಡು, ನಿಮಗೆ ಗೊತ್ತಿರಲಿ, 2,000 ಜನರುಗಳ ಕಂಪನಿಯನ್ನು ಒಂದು ಇಟ್ಕೊಂಡು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಿಂದ ಹೊರಟ್ರೆ ರಾತ್ರಿವರೆಗೆ ಭಾರೀ ದೇಶದ ಅಭಿವೃದ್ಧಿಯನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇವೆ. ನಾವು ಮಂಗ ಆಗ್ತೇವೆ, ನಾವು ಕೂಡ ಮಂಗಗಳಾಗ್ತೇವೆ. ಯಾಕಂತೇಳಿದ್ರೆ ನಾವು ಕೂಡ ವಾಟ್ಸಪ್ ಅಲ್ಲಿ ನೋಡಿ, ಬೆಳ್ಳುಳ್ಳಿ ಇಟ್ರೆ ಅದು ಹೋಗ್ತದೆ, ಇನ್ನೊಂದು ಇಟ್ರೆ ಇದು ಹೋಗ್ತದೆ. ಬೆಳ್ಳುಳ್ಳಿ ಎಲ್ಲಿ ಇಡಬೇಕು ಅಂತ ನಾನು ಹೇಳುವುದಿಲ್ಲ, ನೀವು ಮನಸ್ಸಿನಲ್ಲಿ ತಿಳ್ಕೊಳ್ಳಿ. ಫಸ್ಟ್ ಆ ಬೆಳ್ಳುಳ್ಳಿಯನ್ನು ಅವ್ರು ಇಟ್ಕೊಳ್ಳಿ. ಯಾರು ಹೇಳ್ತಾರಲ್ಲ ಅವ್ರು ಇಟ್ಕೊಂಡು AC ಅವನಾಗ್ತದ ಅಂತ ನೋಡ್ಲಿ. ನಾವು ಎಲ್ಲಿ ಇಡಬೇಕು ಅಂತ ನಾನು ಹೇಳುವುದಿಲ್ಲ. ಮುರ್ಲಿಯನ್ನ ನಗ್ತಾರೆ, ಅವ್ರಿಗೆ ಅರ್ಥ ಆಗಿದೆ. ಇದು ಒಂದು ಕ್ರಮಣ. ಆಯುರ್ವೇದಕ್ಕೆ ಬೆಳಿಗ್ಗೆ ಏನಾದರೂ ಕಷಾಯ ಕುಡಿದ್ರೆ ಏನಾದರೂ ಆಗ್ಬೋದು. ಇದು AC ಹಾಕುವ ಮೊದಲು ಇಡೀ ದೇಹವನ್ನು ತಂಪು ಮಾಡಿಕೊಳ್ಳಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಅರ್ಥ ಇದೆಯಾ ಅಂತ ಹೇಳುದು. ನಾವಿವತ್ತು ಬಟ್ಟಲನ್ನು ತಂದಿದ್ದೀವಿ. ಅದೇ ಒಂದು ಸ್ಪೂನ್ ಒಂದು ಸ್ಪೂನನ್ನು ಕೂಡ ತಂದಿದ್ದೇವೆ. ಯಾಕೆ? ಅವತ್ತು ಕೊರೋನಾ ಸಮಯದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು? ನೀವೆಲ್ಲ 8 ಗಂಟೆಗೆ ಕತ್ತಲೆ ಆಗುವಾಗ ಮಯ ಆಗುವಾಗ ನೀವೆಲ್ಲ ಕತ್ತಲೆ ಲೈಟ್ ಆಫ್ ಮಾಡಿ, ನಾನು ಹೊಡೆದಿದ್ದೇನೆ, ನಾನು ಹೊಡೆದಿಲ್ಲ ಅಂತಲ್ಲ,
ನಾನು ಬಟ್ಟೆಯನ್ನು ತಟ್ಟಿದ್ದೇನೆ. ನಾನು ಗಳಿಸಿದೆ ಈ ಬೇರೆ ಧರ್ಮದವರು ಮುಸ್ಲಿಂ ಧರ್ಮದವರೆಲ್ಲ ಬಡೀಲಿಕ್ಕಿಲ್ಲ ಅಂತ ನಾನು ಆಲೋಚನೆ ಮಾಡಿದೆ. ನನ್ನ ಮನೆ ಎದುರುಗಡೆ ಇದ್ದವರು ಮಠ ಹೊಡೆದ, ಅವರು ಹೊಡೆದವಲ್ಲ, ನಾನು ಹೊಡೆದ. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ದೇಶದ ಪ್ರಧಾನಿಯವರು ಒಂದು ಮಾತನ್ನು ಹೇಳಿದ್ರೆ ಅವ್ರು ನಮ್ಮ ಪ್ರಧಾನಿ, ನಾವು ನಂಬಬೇಕಾಗ್ತದೆ. ನಾವು ನಂಬಿದ್ದೇವೆ, ನಮಗಾಯ್ತು ಕೊರೋನಾ ಹೋದ್ರೆ ಹೋಗ್ಲಿ ಅಂತ, ಕೊರೋನಾ ಹೋದ್ರೆ ಹೋಗ್ಲಿ ಅಂತ, ನಮಗೆ ಬೇಡ ನಾವು ಹೋಗಿ ಅಂತ. ಈಗಲೂ ಅವರೇ ಹೇಳಿಕೊಟ್ಟದ್ದನ್ನು, ನಮ್ಮ ದೇಶದ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ ಅವರು ಹೇಳಿದಾರಲ್ಲ, ಈ ಪರಿಸ್ಥಿತಿ ಅವರೇ ಹೇಳಿಕೊಟ್ಟದ್ದು, ಈ ಪರಿಸ್ಥಿತಿ ಹೋಗ್ಲಿ ಅಂತ ನಾವು ಇವತ್ತು ಬಟ್ಟಲು ಬಡಿಯೋದು, ಬೇರೆ ಏನಿಲ್ಲ. ಈ ಬಟ್ಟಲು ಬಡಿಯುವ ಪ್ರಕ್ರಿಯೆ ಪುತ್ತೂರಿಂದ ಆರಂಭ ಆಗಿ ಇಡೀ ದೇಶದ ಜನರು ಮುಂದಿನ ದಿವಸದಲ್ಲಿ ಬಟ್ಟಲು ಬಡಿಯುವಂತ ಕೆಲಸಗಳಾಗಿವೆ. ಒಂದೇ ಸಮಯಕ್ಕೆ ಬೇಡ, ಒಂದೇ ಸಮಯ ಒಂದು ದಿವಸ ಫಿಕ್ಸ್ ಮಾಡಿ 7 ಗಂಟೆಗೆ ಬಡೀರಿ ಅಂತ ನಾನು ಹೇಳುವುದಿಲ್ಲ. ನಿಮಗೆ ಇದ್ದ ಸಮಯದಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಬಟ್ಟಲು ತಟ್ಟೆಗೊಂಡು ಬರೀ ಹೋಗ್ಲಿ. ದೇಶ ಅಂದಾಗ ನಾವೆಲ್ಲ ದೇಶವರೇ, ನಾವೆಲ್ಲ ಈ ದೇಶಕ್ಕೆ ಭಕ್ತಿ, ಈ ದೇಶದ ಮೇಲೆ ಪ್ರೀತಿ ನಮಗೂ ಕೂಡ ಇದೆ. ಇದನ್ನು ದೇಶ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದೂ ನಮ್ಮ ದೇಶ ನಮ್ಮ ಭಾರತ ಮಾತೆ ಅಂದ್ರೆ ನಮ್ಮ ತಾಯಿ, ಆ ಭಾವನೆಗಳು ನಮಗಿದೆ. ಆ ಭಾರತ ಮಾತೆಗೆ ತೊಂದರೆ ಆಗೋದು ಬೇಡ, ನಾವು ಬಟ್ಟಲು ಬಡಿ ಆ ಶನಿಯನ್ನು ವಾಪಸ್ ಕಳಿಸುವ ಪ್ರಧಾನಮಂತ್ರಿಗಳೇ ನೀವೇ ಕಳಿಸಿದ ಬಟ್ಟಲನ್ನು ಬಡಿಯುವ ಮುಖಾಂತರ ನೀವು ಹೇಳಿದ ಶನಿಗಳು ಹೋಗ್ಲಿ ಅಂತ ನಾವು ಬಟ್ಟಲು ಬಡಿಯುವಂತ ಕೆಲಸವನ್ನು ಮಾಡ್ತೇವೆ. ನಾನು ಒಂದೇ ಒಂದು ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವರು ಏನು ನಮ್ಮ 5 ಗ್ಯಾರಂಟಿಗಳ ಬಗ್ಗೆನೂ ಕೂಡ ಹೇಳ್ತಾರೆ. ಗ್ಯಾರಂಟಿಯನ್ನು ಕೊಟ್ಟು ಇಡೀ ರಾಜ್ಯವನ್ನು ಕರ್ನಾಟಕ ಸರ್ಕಾರ ಹಾಳು ಮಾಡಿದ್ದು ಅಂತ. ಈಗ ಅವರು ಏನ್ ಮಾಡಿದ್ರು ಸ್ವಾಮಿ, ಎಲ್ಲ ಅವರೇ ಮಾಡಿದ್ರು. ಗ್ಯಾಸ್ ರೇಟ್ ಜಾಸ್ತಿ ಆಗುವಾಗ ಒಂದೊಂದು ಕಮರ್ಷಿಯಲ್ ಸಿಲಿಂಡರ್ಗೆ 1581 ರೂಪಾಯಿ ಜಾಸ್ತಿ ಆಗಿದೆ. ನಮ್ಮ ಡೊಮೆಸ್ಟಿಕ್ ಸಿಲಿಂಡರ್ಗೆ ಸುಮಾರು 102 ರೂಪಾಯಿ ಜಾಸ್ತಿ ಆಗಿದೆ. ಪೆಟ್ರೋಲ್ಗೆ 5 ರೂಪಾಯಿ ಜಾಸ್ತಿ ಆಗಿದೆ. ಯಾರು ಜನ ಮಾತಾಡೋದಿಲ್ಲ. ಹೋಟೆಲ್ನವರೊಮ್ಮೆ ಹೇಳ್ತಾರೆ, ರಿಕ್ಷಾದವರೊಮ್ಮೆ ಹೇಳ್ತಾರೆ, ಎಂಟ್ಲಗೆ ಜಾಸ್ತಿ ಆತಂತ ನಾವು ಸುಮ್ಮನೆ ಇರ್ತೇವೆ. ಇದೇ ಪರಿಸ್ಥಿತಿಯಲ್ಲಿ ಎಲ್ಲಾದ್ರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾ ಇದ್ರೆ, ಬಿಜೆಪಿ ಒಪೋಸಿಷನ್ ಅಲ್ಲಿ ಇರ್ತಾ ಇದ್ರೆ, ಗಲ್ಲಿಗೆ ಹೋಗಿ ಸಿಲಿಂಡರ್ ಹಿಡ್ಕೊಂಡು ಮಹಿಳೆಯರು ಹಿಡ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ನಾವು ಆ ರೀತಿ ಮಾಡುವುದಿಲ್ಲ. ನಾವು ಬಿಜೆಪಿ ಅವರಿಗೆ ಸಂದೇಶ ಕೊಡ್ತೇವೆ, ನಾವು ಈ ದೇಶದ ಯುದ್ಧ ಪರಿಸ್ಥಿತಿಯಲ್ಲಿ ಇರುವಾಗ ನಮಗೆ ಜ್ಞಾನ ಇದೆ, ನಾವು ಭಾರತ ದೇಶದ ಪ್ರಜೆಗಳು, ನಾವು ಅದನ್ನು ಮಾಡುವಂತ ಕೆಲಸವನ್ನು ಮಾಡುವುದಿಲ್ಲ. ಆದ್ರೆ ಯುದ್ಧ ಪರಿಸ್ಥಿತಿಯನ್ನು ನಾವು ಎದುರಿಸುವಂತ ನಮಗೆ ತಾಕತ್ತು ಬೇಕಲ್ಲ. ಇನ್ನು ಯುದ್ಧ ಜಾಸ್ತಿ ಆಯ್ತು, ಹಾಗಾದ್ರೆ ಎಲ್ಲಿ ಸಿಗುದಿಲ್ಲ? ಗ್ಯಾಸ್ ದುಡ್ಡು ಕೊಟ್ಟರೆ ಸಿಗುದಿಲ್ವ? ಬೇರೆ ದೇಶಗಳಲ್ಲಿ, ರಷ್ಯಾದಲ್ಲಿ ಸಿಗುದಿಲ್ವಾ? ಆ ಸಿಂಗಾಪುರ್ ಇಷ್ಟು ದೊಡ್ಡ ದೇಶ ಇರುವುದು, ಅವರು ಕುಡಿಯುವ ನೀರನ್ನು ಕೂಡ ಅವರು ಬೇರೆ ದೇಶದಿಂದ ತರುವುದು. 6 ತಿಂಗಳು 1 ವರ್ಷ ಯುದ್ಧ ಆದ್ರೂ ಅವ್ರಿಗೇನು ತೊಂದರೆ ಇಲ್ಲ. ನಮ್ಮಲ್ಲಿ ಎಲ್ಲೋ ಕೊಲ್ಲಿಯಲ್ಲಿ ಯುದ್ಧ ಆದ್ರೆ ನಮ್ಮ ಗ್ಯಾಸ್ ಹೋಗ್ತದೆ ಅಂತ ಹೇಳಿದ್ರೆ, ಈ ದೇಶದ ಗ್ಯಾಸ್ ಹೇಗಿರ್ಬೋದು ಸ್ವಾಮಿ? ದೇಶದ ಗ್ಯಾಸ್ ಹೇಗಿರ್ಬೋದು? ನಿಮ್ಮ ಕೈಯಲ್ಲಿ ಈ ದೇಶ ಇದೆ ಅಲ್ವಾ? ನಿಮ್ಮ ಕೈಯಲ್ಲಿ ಈ ದೇಶ ಇದೆ ಅಲ್ವಾ? ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ನಾವು ಕೂಡ ಟ್ಯಾಕ್ಸ್ ಕಟ್ಟುವರು, ನಾವು ಕೂಡ ಟ್ಯಾಕ್ಸ್ ಕಟ್ತೇವೆ. ನಾವೇನು ಬಾಯಲ್ಲಿ ಮಾತ್ರ ಮಾತಾಡುವುದಲ್ಲ. ಈ ದೇಶದ ಪ್ರಜೆಗಳು ಕಾಂಗ್ರೆಸ್ ಬಿಜೆಪಿಯವರು ಮಾತ್ರ ಟ್ಯಾಕ್ಸ್ ಕಟ್ಟುವುದಲ್ಲ, ಕಾಂಗ್ರೆಸ್ನವರು ಟ್ಯಾಕ್ಸ್ ಕಟ್ಟುವವರು ಇದ್ದಾರೆ. ನಮ್ಮ ದುಡ್ಡು ಎಲ್ಲಿ ಹೋಗ್ತದೆ? ಆ ದುಡ್ಡಿನ ವಿಚಾರವನ್ನು ನಮಗೆ ಹೇಳುವಂತಹ ಕೆಲಸವನ್ನು ನೀವು ಮಾಡಬೇಕು ಅಂತ ನಾವು ಅವರ ಹತ್ರ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾನು ಹೇಳುವಂಥದ್ದು, ನೀತಿನಲ್ಲಿ ಏನಾಗಿದೆ, ಇನ್ನು ಮುಂದೆ ಅಂತ ಯಾವುದೇ ವಿಚಾರಗಳಾಗಬಾರ್ದು. ಈ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ವೈಟ್ ಪೇಪರ್ ಅಲ್ಲಿ ನೀವು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಹೇಳುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಇದೇ ಪುತ್ತೂರಿನಿಂದ ಆರಂಭವಾದಂತಹ ಪ್ರತಿಭಟನೆಗಳು ಇಡೀ ದೇಶದಲ್ಲಿ ಹೋಗ್ತದೆ. ಮುಂದಿನ ದಿವಸಗಳಲ್ಲಿ ನೀವು ಇರುವಂತಹ 2000 ಸೋಷಿಯಲ್ ಮೀಡಿಯಾ ಏನಿದೆ, ಆ ಸೋಷಿಯಲ್ ಮೀಡಿಯಾದಿಂದ ಈ ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದೊಡ್ಡ 2-3 ಜನರು ಮಾತ್ರ ದೊಡ್ಡವರಾಗ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಅದಾನಿ, ಅಂಬಾನಿ, ಮತ್ತೆ ನಮ್ಮ ಅಮಿತ್ ಶಾ ಅವರ ಮಗ
ಜೈಶ ಇವರು 3 ಜನ ಮಾತ್ರ ಅಭಿವೃದ್ಧಿ ಆಗ್ತಾರೆ. ನಿಮ್ಗೆ ಎಷ್ಟೋ ಜನರಿಗೆ ಇದರ ಒಳಗುಟ್ಟು ಗೊತ್ತಿಲ್ಲ. ನೋಡಿ, ಇಡೀ ದೇಶದ ಸಿಮೆಂಟ್ ಕಂಪನಿಯನ್ನು ಅದಾನಿ ಗ್ರೂಪ್ ಪರ್ಚೇಸ್ ಮಾಡಿದೆ. ಎಷ್ಟು ಸುಲಭ ನೋಡಿ. ನೀವು ಇಡೀ ದಿವಸ ತಾಳೆ ಮರಕ್ಕೆ ಹತ್ತುವುದು, ಇದು ಹತ್ತುವುದು, ಅದು ಹತ್ತುವುದು, ನಾವು ಇಲ್ಲಿ ಸಾಯ್ತಾ ಇದ್ದೀವಲ್ಲ. ಇಡೀ ದೇಶದ ಸಿಮೆಂಟ್ ಕಂಪನಿಯನ್ನು ಅದಾನಿ ಕಂಪನಿ ಪರ್ಚೇಸ್ ಮಾಡಿದ್ರು. ಅವ್ರಿಗೆ ದುಡ್ಡು ಬರ್ತದ. LIC ಅಂದ್ರೆ ಯಾರು? ನಾವು ಇನ್ಶೂರೆನ್ಸ್ ಕಟ್ತೀವಲ್ಲ, ಈ ಕಂಪನಿಯಿಂದ 14,900 ಕೋಟಿ ರೂಪಾಯಿ ಕೊಟ್ಟರು ಲೋನ್. ನಿಮಗೆ 1,000 ಕೋಟಿ ಗೌರ್ಮೆಂಟ್ ಕಂಪನಿಯಿಂದ ಲೋನ್ ತಗೊಳ್ಬೇಕಿದ್ರೆ ನಿಮ್ಮ ಜಾತಕವನ್ನು ಎಲ್ಲ ಚಾಲಾಡ್ತಾರೆ. ಎಲ್ಲ ಜಾಡಾಡಿ ಆಮೇಲೆ ಕೊಡೋದು. ಅವನ ಸ್ಟೆಬಿಲಿಟಿ ನೋಡಿ, ಸರ್ಟಿಫಿಕೇಟ್ ನೋಡಿ, ಅಸೆಟ್ ನೋಡಿ, ಟರ್ನ್ ಓವರ್ ನೋಡಿ, ಎಲ್ಲ ನೋಡಿ ಕೊಡೋದು. ಅಂಥದ್ರಲ್ಲಿ ಅದಾನಿಗೆ 16,900 ಕೋಟಿ ಕೊಟ್ಟರು. ಇಡೀ ದೇಶದ ಸಿಮೆಂಟ್ ಕಂಪನಿಗಳನ್ನು ಪರ್ಚೇಸ್ ಮಾಡಿದ್ರು. ಎಲ್ಲ ಚಿಕ್ಕ ಪುಟ್ಟದೆಲ್ಲ ಸೇರಿ ಒಂದು ಗೋಣಿಗೆ 40 ರೂಪಾಯಿ ಜಾಸ್ತಿ ಮಾಡಿ, ಒಂದು ಗೋಣಿಗೆ 40 ರೂಪಾಯಿ ಜಾಸ್ತಿ. ಅಲ್ಲಿ ದುಡ್ಡು ಸರ್ಕಾರದ್ದು, ಲಾಭ ಇವ್ರದ್ದು. ಇಡೀ ಸಿಮೆಂಟ್ ಕಂಪನಿ, ಇಡೀ ದೇಶದ ಸಿಮೆಂಟ್ ಕಂಪನಿ ಅವರ ಕೈಯಲ್ಲಿ. ನಾವು ನಮ್ಮ ಕೇಂದ್ರದಲ್ಲಿ BJP ಸರ್ಕಾರ ಬರುವಾಗ ಅದಾನಿ ಅವರು ಎಲ್ಲಿದ್ರು, ಈಗ ಎಲ್ಲಿದ್ದಾರೆ? ಇದು ಇಡೀ ದೇಶದ ಜನರಿಗೆ ಕೇಳುವಂತ ಪ್ರಶ್ನೆ. ಆಗ್ಲಿ ಉದ್ಯಮ ಮಾಡಲಿ, ಉದ್ಯಮ ಮಾಡುವಕ್ಕೆ ನಮ್ದು ಏನು ತೊಂದರೆ ಇಲ್ಲ. ಅವರ ಕೆಪಾಸಿಟಿ ಮಾಡ್ತಾರ, ತಗೊಳ್ತಾರ, ಯಾರಿಗೆ ಕೆಪಾಸಿಟಿ ಇದೆ ಅದೇ ಮಾಡ್ಬೋದು. ಆದ್ರೆ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು 3 ಜನರ ಕೈಯಲ್ಲಿ ಕೊಟ್ರೆ, ಎಲ್ಲಾದ್ರೂ ವ್ಯತ್ಯಾಸಗಳಾದ್ರೆ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಅಡಮೇಳು ಮೇಲೆ ಕೆಳಗೆ ಆಗುವಂತ ಮುಂದಿನ ದಿನಗಳಲ್ಲಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನು ಸರಿಯಾಗಿ ಅವರು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಮೇಡಮ್ ನಿರ್ಮಲಾ ಮಾಡ್ಲಿಕ್ಕೆ ಹೋಗುವಂಥದ್ದು. ಆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಇಲ್ಲಿ ಬೀಡಿ ಕಟ್ತಾರಲ್ಲ, ನಿಮ್ಮ ಭಾಗದಲ್ಲಿ ರಾತ್ರಿ ನಮ್ಮ ಭಾಗದಲ್ಲಿ ಬೀಡಿ ರೋಲ್ ಮಾಡ್ತಾರಲ್ಲ, ಅವರಿಗೆ 18% ಟ್ಯಾಕ್ಸ್ ಮೇಲೆ ಪುನಃ ಎಕ್ಸೈಸ್ ಡ್ಯೂಟಿಯನ್ನು ಹಾಕುವ ಮುಖಾಂತರ ಆ ಬೀಡಿ ಕಟ್ಟುವರ ಮೇಲೆ ಕೂಡ ಬರ ಇರುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಷ್ಟು ಬರ್ಬೋದು ಅದರಲ್ಲಿ? ಆಫ್ಟರ್ ಆಲ್ ಕಷ್ಟ ಬಂದು ಬೀಡಿ ಕಟ್ಟುವರ ಮೇಲೆ ಕೂಡ ಟ್ಯಾಕ್ಸ್ ಅನ್ನು ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾನು ಹೇಳುವಂಥದ್ದು, ನಮಗೆ ಸರಿಯಾದ ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಈ ದೇಶಕ್ಕೆ ವಿಚಾರವನ್ನು ತಿಳಿಸುವಂತಹ ಕೆಲಸಗಳು ಆಗಬೇಕು. ಇಲ್ಲಂತಾದ್ರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ತಟ್ಟಿದಂತ ಬಟ್ಟಲು ಇಡೀ ದೇಶದಲ್ಲಿ ತಟ್ಟುತ್ತದೆ. ಈ ದೇಶದ ಪರಿಸ್ಥಿತಿ ನಿಮಗೆ ತಡೆಯಲಿಕ್ಕೆ ಆಗುದಿಲ್ಲ. ನೀವು ಮಂಗ ಮಾಡ್ತಾ ಇರುವಂತದ್ದು ನಿಮ್ಮ ಸೋಷಿಯಲ್ ಮೀಡಿಯಾ ಆಟಗಳೆಲ್ಲ ಈಗಲೇ 0.5% ಕಡಿಮೆ ಆಗಿದೆ. ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಕೂಡ ಆಡಳಿತ ಮಾಡುವಂತಹ ದಿನಗಳು ಮುಂದೆ ಬರ್ತಾರೆ ಅನ್ನೋ ಮಾತನ್ನು ಹೇಳಿ, ನಾವೆಲ್ಲ ಈಗ ಇಲ್ಲಿ ಫಸ್ಟ್ ಬಟ್ಟಲನ್ನು ತಟ್ಟಿ ಆನಂತರ ಎಲ್ಲರೂ ತಟ್ಟಿಕೊಂಡು ಅಲ್ಲಿವರೆಗೆ ಹೋಗಿ ಎಲ್ಲ ಜನರಿಗೆ ಅಲ್ಲಿ ಒಮ್ಮೆ ನಿಂತು ಬಟ್ಟಲನ್ನು ತಟ್ಟಿ ಈ ಸಂದೇಶವನ್ನು ಡೆಲ್ಲಿಗೆ ಕಳಿಸುವಂತಹ ಕೆಲಸವನ್ನು ಮಾಡಬೇಕು. ಇಲ್ಲೊಂದು ರೌಂಡ್ ಅನ್ನು ಹಾಕಿ ನಮ್ಮ ಹಿಂದಿನಿಂದ ಬಂದು ಎಲ್ಲರೂ ಬಟ್ಟಲು ತಟ್ಕೊಂಡು ಬರಬೇಕು ಅಂತ ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಂಡು, ಸೇರಿದಂಥ ಎಲ್ಲರಿಗೂ ಪಕ್ಷದ ಶಕ್ತಿಯನ್ನು ತೋರಿಸುವಂತಹ ಕೆಲಸವನ್ನು ಮಾಡಿದರೆ, ನೀವು ಬೇರೆ ಬೇರೆ ಕೆಲಸದಲ್ಲಿದ್ದೀರಿ, ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿದ್ದಾರೆ, ಸೋಮವಾರ ಕೂಡ ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ಬಂದು ನಮ್ಮ ಪಕ್ಷದ ಶಕ್ತಿಯನ್ನು ತೋರಿಸುವಂತಹ ಕೆಲಸವನ್ನು ಮಾಡಿದರೆ, ನಿಮಗೆ ನಿಮ್ಮ ಎಲ್ಲ ಹೆಸರುಗಳನ್ನು ಕೂಡ ನಾವು ಬರೆದಿಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಕೆಲವರು ರೀಲು ಬಿಡುವುದು ಮಾತ್ರ, ಏನು ಅಡೆಬತ್ತೆ ಇಡೆಬದಂತ. ನಿಮ್ಮ ದಯಮಾಡಿ ನಾವು 3 ಫೈಲ್ಗಳನ್ನು ಮಾಡಿದ್ದೇವೆ. ಯಾರ್ಯಾರು ಕಾರ್ಯಕರ್ತರು ಬಂದಿದ್ದಾರೆ ನಿಮ್ಮ ದಯಮಾಡಿ ಹೆಸರು ಮತ್ತು ಫೋನ್ ನಂಬರನ್ನು ಬರೀಬೇಕು. ಮುಂದಿನ ದಿವಸದಲ್ಲಿ ಪಕ್ಷ ಕೂಡ ಇದನ್ನು ಗಮನಕ್ಕೆ ತಗೊಳ್ಳುವಂತಹ ಕೆಲಸವನ್ನು ಮಾಡ್ತದೆ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ, ಕಾಂಗ್ರೆಸ್ ಪಕ್ಷಕ್ಕೆ
ಬಿಜೆಪಿ ಸರ್ಕಾರಕ್ಕೆ ಚೆಲ್ಲಾಟ ಮಾಡಿದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಆಮೇಲೆ ಅಷ್ಟಕ್ಕೆ 2 ನಿಮಿಷ ಬಡಿದು ಮಂಡಿಸ್ತಾರೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.